ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಆ್ಯಂಡ್ 1 to 1:30 ಒಂದು ಕಾರ್ಯಕ್ರಮ ಯಾವಾಗಲೂ ಪ್ರತಿ ಸಂಡೇ ಬರ್ತಾ ಇರುತ್ತೆ. ಓಕೆ, ಸೊ ಆ್ಯಂಡ್ ಕೆಲವರಿಗೆ ಸ್ವಲ್ಪ ಮೇ ಬಿ ಯಾವ ಥರ ಡೀಟೇಲ್ಸನ್ನು ಕಳಿಸ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಮ್ಮ ವಾಟ್ಸಪ್ ನಂಬರ್ ಇದೆ, ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಲ್ಲಿ. ಆ್ಯಂಡ್ ವಾಟ್ಸಪ್ ನಂಬರ್ಗೆ ನಿಮ್ಮ ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ, ಮೇ ಬಿ ಯಾರಾದರೂ ಕ್ಲೋಸ್ ಫ್ರೆಂಡ್ಸ್ ಆಗಲಿ, ಅವರಿಗೆ ಪ್ರ್ಯಾಂಕ್ ಮಾಡಬೇಕಿದ್ರೆ ಆ ಒಂದು ನಂಬರ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕಳಿಸಿ. ಆ್ಯಂಡ್ ವಿತ್ ದ ಸಿಟ್ಯುವೇಶನ್, ವಿತ್ ಎನಿ ಕಾನ್ಸೆಪ್ಟ್. ಸೊ ಕಾನ್ಸೆಪ್ಟ್ ಇದ್ದರೆ ಒಳ್ಳೆಯದಾಗತ್ತೆ. ಯಾಕಂದರೆ ಕೆಲವೊಂದು ಸತಿ ಆ ಕಾನ್ಸೆಪ್ಟು ಮೇ ಬಿ ನಾವು ಮಾಡಿದ್ದು ನಿಮಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಆ ಒಂದು ರೀಸನ್ಗೋಸ್ಕರ ನಿಮ್ಮ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಇದ್ದರೆ ಹೇಳಿ. ಬಟ್ ಕಾನ್ಸೆಪ್ಟ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನಾವು ಯಾವುದಾದ್ರೂ ಒಂದು ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡ್ತೇವೆ. ಓಕೆ, ಸೊ ನೋಡೋಣ ಇವತ್ತಿನ ಫಸ್ಟ್ ಕಾಲ್ ಯಾರು ಅಂತ ನೋಡೋಣ, ಯಾರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ. ಶಿಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ರಕ್ಷಿತ್ ಅವರು ಒಂದು ನಂಬರ್ ಕೊಟ್ಟಿದ್ದಾರೆ, ರೋಹಿತ್ ಅಂತ. ಸೊ ರೋಹಿತ್ ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ, ಕೆಲಸದಲ್ಲಿ ಕೂಡ ಇದ್ದಾರೆ. ಬಟ್ ಆದರೂ ಅವರಿಗೆ ಒಂದು ಟ್ಯಾಲೆಂಟ್ ಏನಪ್ಪ ಅಂದರೆ ಮ್ಯೂಸಿಕ್ ಮತ್ತು ಲಿರಿಕ್ಸ್. ಸೊ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ ಮತ್ತು ಲಿರಿಕ್ಸ್ ಕೂಡ ಬರೀತಾರೆ ಹೊಸದಾಗಿ. ಅಂದರೆ ಕೆಲವರಿಗೆ ಟ್ಯಾಲೆಂಟ್ಸ್ ಇರುತ್ತೆ, ಸೊ ಅದನ್ನು ಮೇಯ್ನಾಗಿ ಅವರಿಗೊಂದು ಸ್ಟೇಜ್ ಇರಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಇಲ್ಲಿ ರಕ್ಷಿತ್ ಅವರು ಏನು ಹೇಳಿದ್ದಾರೆ ಅಂದರೆ ಅವರಿಗೆ ಮ್ಯೂಸಿಕ್ ರಿಲೇಟೆಡ್ ಇಲ್ಲದಿದ್ದರೆ ಲಿರಿಕ್ಸ್ ರಿಲೇಟೆಡ್ ಆಗಿ ಏನಾದರೂ ಒಂದು ಟಾಪಿಕ್ ಇಟ್ಕೊಂಡು ಅವರನ್ನು ಪ್ರ್ಯಾಂಕ್ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ. ಸೊ ಟಾಪಿಕ್ ಏನಿಲ್ಲ, ನಮಗೊಂದು ಮ್ಯೂಸಿಕ್ ಆಗಬೇಕು, ಲಿರಿಕ್ಸ್ ಕೂಡ ನೀವೇ ಬರಿಬೇಕು, ಆ್ಯಂಡ್ ಕಂಪೋಸ್ ಕೂಡ ನೀವೇ ಮಾಡಬೇಕು ಅಂತ. ಓಕೆ, ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ರೋಹಿತ್ ಅವರನ್ನು ಪ್ರ್ಯಾಂಕ್ ಮಾಡಬೇಕು. ಸೊ ನೋಡೋಣ ಯಾವ ಥರ ರೋಹಿತ್ ಅವರು ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ ರೋಹಿತಾ? ಹಲೋ, ಎಲ್ಲಿದ್ದೀರಾ? ಆಫೀಸಲ್ಲಿ ತುಂಬ ಬಿಸಿ ಇದ್ದೀರಾ ಅಂತ ಅಲ್ವಾ? ರಕ್ಷಿತ್ ನಿಮ್ಮ ನಂಬರ್ ಕೊಟ್ಟರು. ರಕ್ಷಿತ್ ನಿಮ್ಮ ನಂಬರ್ ಕೊಟ್ಟರು. ಅದೇ, ನೀವು ಲಿರಿಕ್ಸ್ ಎಲ್ಲ ಬರೀತೀರಾ, ಮ್ಯೂಸಿಕ್ ಎಲ್ಲ ಕಂಪೋಸ್ ಮಾಡ್ತೀರಾ? ಓಕೆ, ಅಂದರೆ ನಾವೊಂದು ಸಾಂಗ್ ಅನ್ನ ಕಂಪೋಸ್ ಮಾಡ್ಲಿಕ್ಕಿದೆ ರೋಹಿತ್ ಅವರೇ. ಸೊ ಹಾಗಾಗಿ ನಾವು ಮಾತಾಡ್ಬೋದಾ? ಫ್ರೀ ಇದ್ದೀರಾ ಅಲ್ಲ, ನೀವು ಕೆಲಸದಲ್ಲಿದ್ದೀರಾ ಅಂತ? ಓಕೆ 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 ಏನ್ ಗೊತ್ತಾ, ನಾವೊಂದು ಸಾಂಗ್ ಅನ್ನ ಕಂಪೋಸ್ ಮಾಡ್ಬೇಕಂತಿದ್ದೇವೆ. ಅಂದ್ರೆ ಕಾಲೇಜ್ ಟೀಮು. ಹೌದೌದು, ಅಂದ್ರೆ ಮೇ ಬಿ ಒಂದು ಅದರಲ್ಲಿ ಲವ್ ಸಾಂಗ್ ಟೋಟಲ್ ಆಗಿ. ಅಂದ್ರೆ ನಿಮ್ಗೆ ಈಗ ಕಾನ್ಸೆಪ್ಟ್ ಹೇಳ್ಬೇಕಾ ಅಲ್ಲ ಯಾವ ತರ ಅಂತ? ಅಂದ್ರೆ ಟೋಟಲ್ ಆಗಿ ನೀವು ಲಿರಿಕ್ಸ್ ಬರ್ದು ಮತ್ತೆ ಕಂಪೋಸ್ ಮಾಡ್ಬೇಕು. ಅಂದ್ರೆ ನಮ್ದು ಒಂದು ಆನ್ಲೈನ್ ಸ್ಟೋರಿ ಇದೆ. ಅಲ್ಲ, ನೀವೇ ಜವಾಬ್ದಾರರು. ಲಿರಿಕ್ಸ್ ಅನ್ನ ಕೂಡ ನೀವೇ ಬರಿಬೇಕು. ನಾವು ಒಂದು ಆನ್ಲೈನ್ ಸ್ಟೋರಿ ಕೊಡ್ತೇವೆ. ಅಂದ್ರೆ ಈ ಲವ್ ಸ್ಟೋರಿ. ಓಕೆ, ಮಿಡ್ಲಲ್ಲಿ ಬ್ರೇಕ್ ಆಗುತ್ತೆ, ಮತ್ತೆ ಜಾಯಿನ್ ಆಗುತ್ತೆ. ಅದ್ರಲ್ಲಿ ಏನ್ ಗೊತ್ತಾ, ಅದ್ರಲ್ಲಿ ಇನ್ನೊಬ್ಬ ಫ್ರೆಂಡ್ ಜಾಯಿನ್ ಆಗ್ತಾನೆ, ಗೊತ್ತಾಯ್ತಾ? ಈಗ ಒಂದು ಹುಡುಗಿಗೆ ಟ್ರಯಾಂಗಲ್, ಈಗ ಒಂದು ಟ್ರಯಾಂಗಲ್ ಸ್ಟೋರಿ ಮಾಡಿದ್ದೇವೆ, ಅದ್ರ ಜೊತೆಗೆ ಇನ್ನೊಂದು ಸ್ಕ್ವೇರ್ ಸ್ಟೋರಿ ಬರುತ್ತೆ. ಟೋಟಲ್ ಆಗಿ 3 ಲವ್ ಬರುತ್ತೆ. ಹೌದೌದೌದು. ಅಂದ್ರೆ ನೀವು ಟ್ರಯಾಂಗಲ್ ಸ್ಟೋರಿ ಹೇಳಿದ್ರಲ್ವಾ, ಅದು ಕರೆಕ್ಟ್. ನಿಮ್ಗೆ ಅದು ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತಲ್ವಾ? ಒಂದು ಟ್ರಯಾಂಗಲ್ ಬಂತು, 3 ಲವ್ ಇದೆ. ಆ 3 ಲವ್ ಅಲ್ಲಿ ಇನ್ನೊಂದು ಫ್ರೆಂಡ್ ಒಬ್ಬ ಎಂಟ್ರಿ ಕೊಟ್ಟು ಅದು ಪ್ರಾಬ್ಲಮ್ ಕೊಡುತ್ತೆ, ಗೊತ್ತಾಯ್ತಾ? ಹೌದೌದು, ಥರ್ಡ್ ಪರ್ಸನ್ ಇಂದ ಪ್ರಾಬ್ಲಮ್ ಆಗತ್ತಲ್ಲ, ಗೊತ್ತಾಯ್ತಾ ನಿಮ್ಗೆ? ಅರ್ಥ ಆಗಿಲ್ಲ. ನೋಡಿ ಈಗ ಟ್ರಯಾಂಗಲ್ ಸ್ಟೋರಿ ಒಂದು 3 ಲವ್ ಅಂದ್ರೆ ಒಬ್ಬ ಹುಡುಗನಿಗೆ 3 ಲವ್ ಆಗತ್ತೆ. ಒಬ್ಬ ಹುಡುಗಿಗೆ ಅಲ್ಲ, ಒಬ್ಬ ಹುಡುಗನಿಗೆ. ಹೌದೌದು, ಒಬ್ಬ ಸ್ಟಾರ್ಟಿಂಗಿಗೆ 2 ವರ್ಷ ಲವ್ ಮಾಡ್ತಾನೆ. ಅಂದ್ರೆ ಆತರ ಒಂದು ಸ್ಟೋರಿ, ಗೊತ್ತಾಯ್ತಲ್ಲ? ಅಂದ್ರೆ ಲವ್ ಇದ್ ಬಗ್ಗೆ ನಾವು ವ್ಯಾಲ್ಯೂಯೇಷನ್ ಕೊಡೋದು, ಗೊತ್ತಾಯ್ತಾ? ಈ ಒಂದು ಸಾಂಗ್ ಅಂದ್ರೆ ಟೋಟಲ್ ಆಗಿ ಟಪೂರಿ ಆಗಿರ್ಬೇಕು ಮ್ಯೂಸಿಕ್. ಅಂದ್ರೆ ಟೋಟಲ್ ಆಗಿ ಸ್ವಲ್ಪ ಮೆಲೋಡಿ ಸ್ಟಾರ್ಟಿಂಗಿಗೆ, ಲಾಸ್ಟಿಗೆ ಅವ್ನು ಬ್ರೇಕಪ್ ಆಗುತ್ತೆ ಒಂದು.
ಸರಿ ಗೊತ್ತಾಯ್ತಾ ನಿಮ್ಗೆ? ಹಾ ಗೊತ್ತಾಯ್ತು. ಅಂದ್ರೆ ನಿಮ್ಗೆ ಟೋಟಲ್ ಕನ್ಫ್ಯೂಸ್ ಆಯ್ತಾ ಅಂತ ಅಲ್ವಾ? ಹೌದು ಕನ್ಫ್ಯೂಸ್ ಇದೆ ಅಂದ್ರೆ ನೀವು ನಿಮ್ದೊಂದು ಯೂಟ್ಯೂಬ್ ನಲ್ಲಿ ಯಾವ್ದೋ ಒಂದು ಸಾಂಗ್ ರಿಲೀಸ್ ಆಯ್ತಲ್ವಾ? ಇವರು ನಮ್ಮ ರಕ್ಷಿತ್ ಅವ್ರು ಹೇಳಿದ್ರು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿದ್ದಂತೆ ಮೊನ್ನೆ ಆಲ್ಬಮ್ ಸಾಂಗ್, ಹೌದಾ? ಹೌದು. ನಂಗೆ ಅದೊಂದು ಲಿಂಕ್ ಒಂದು ಕಳಿಸ್ಬೋದಾ ಇವ್ರೆ? ಯಾವ್ದು ಅದು ಸಾಂಗ್? ಸಾಂಗ್ ಕಳೆದ ನೆನಪಿನ ಅಂತ ನಾನು ಕಳಿಸ್ತೇನೆ, ಲಿಂಕ್ ಕಳಿಸ್ತೇನೆ. ಹೌದಾ ಹೌದಾ, ಓಕೆ ಓಕೆ. ಅಂದ್ರೆ ನಿಮ್ದು ಅದು ಫಸ್ಟ್ ಪ್ರಾಜೆಕ್ಟ್ ಅಂತಲ್ವಾ? ಹೌದು. ಓಕೆ ಓಕೆ. ನಮ್ದಂದ್ರೆ ನಾವು ಯಾವ್ದು ಯಾವ್ದು ಅದು ಟ್ಯೂನ್ ಆಗ್ಲಿ ಲಿರಿಕ್ಸ್ ಬರ್ತಿದ್ದಾಗ ನಾನು ಆಕ್ಚುಲಿ ಮ್ಯೂಸಿಕ್ ಕೊಡ್ತಿದ್ದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಕೋರಿಂಗ್ ಮಾಡಿ ನಾನಲ್ಲ. ಓಕೆ ಓಕೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಕೋರಿಂಗ್ ಮಾಡಿದ್ ನೀವಲ್ಲ ಅಲ್ವಾ? ನೀವಲ್ಲ, ಅದ ಬೇರೆ ಫ್ರೆಂಡ್ ಇದ್ದಾನೆ. ಓಕೆ ಓಕೆ. ಅಂದ್ರೆ ನೀವಂದ್ರೆ ಮ್ಯೂಸಿಕ್ ಅಂದ್ರೆ ನೀವು ಮಾಡಿದ್ದು ವೇಸ್ಟ್ ಆಗುತ್ತೆ ಆತರ ಏನಿಲ್ಲಲ್ಲ? ಅಂದ್ರೆ ಕೆಲವೊಂದ್ಸತಿ ನಾವು ಅಂದ್ರೆ ನಮ್ಗೆ ಈ ಟೈಮಲ್ಲಿ ಬೇಕಾಗ್ತದೆ, ಹಾಗಾಗಿ ಅಂದ್ರೆ ನಮ್ದು ಅವನಿಗೆ ನೆಕ್ಸ್ಟ್ January 1st ಬಿಡುವ ಅಂತ. ಹ್ಯಾಪಿ ನ್ಯೂ ಇಯರ್ಗೆ. ಹೌದಾ? ಮಾಡು ಅದಕ್ಕೆ. ಅಂದ್ರೆ ಯಾರು ಇದ್ದಾರೆ ಮ್ಯೂಸಿಕ್ ಕೊಡ್ಲಿಕ್ಕೆ? ಅಲ್ಲ ಅಲ್ಲ, ಮ್ಯೂಸಿಕ್ ಅಂದ್ರೆ ನೀವೇ ಮಾಡ್ಬೇಕು. ಅಂದ್ರೆ ನೀವು ಇಲ್ಲಿ ಮ್ಯೂಸಿಕ್ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ರೋಹಿತ್ ಅವ್ರು ಹೇಳಿದ್ದಾರೆ. ಹೌದೌದು, ರೋಹಿತ್ ಅವರು ಅಂದ್ರೆ ಅವ್ರಿಗೆ ಒಂದು ಚಾನ್ಸ್ ಕೊಡಿ ಅಂತ ಮೊನ್ನೆ ನಂಗೆ ಸಿಕ್ಕಿದ್ರು. ರೋಹಿತ್ ಅಲ್ಲ, ಸಾರಿ, ಅಯ್ಯೋ ರಕ್ಷಿತ್ ಅವರು ರಕ್ಷಿತ್ ಅವ್ರು ಸಿಕ್ಕಿದ್ರು. ಅಂದ್ರೆ ರೋಹಿತ್ ಅವರಿಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ ಮ್ಯೂಸಿಕ್ ಅಲ್ಲಿ, ಲಿರಿಕ್ಸ್ ಅಲ್ಲಿ ಅಂತ. ಸೊ ನಿಮ್ಗೊಂದು ಚಾನ್ಸ್ ಕೊಡುವ ಅಂತ. ನಾವು ಅಪ್ಕಮಿಂಗ್ ಟ್ಯಾಲೆಂಟ್ಸ್ ಅಲ್ವಾ ಹಾಗೆ. ಏನು ನಿಮ್ಮ ಮೇಲೆ ನಂಬಿಕೆ ಇಡ್ಬೋದಲ್ವಾ? ಅಂದ್ರೆ ನಮ್ಗೆ ತುಂಬಾ ಜನ ಪರಿಚಯ ಇದ್ದಾರೆ. ನಾವು ಈಗ ಬ್ಯಾಂಗ್ಳೂರಲ್ಲಿ ಹೋದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಹಾಗೆಲ್ಲ. ಬಟ್ ನೀವೊಂದು ಊರಿನವ್ರಲ್ವಾ? ಹಾಗೆ ಹಾಗೆ ಮಾಡ್ಬೋದಾ? ಅಲ್ಲ, ನಮ್ಗೆ ಅಂದ್ರೆ ಈಗ ಡಿಸೈಡ್ ಮಾಡ್ಬೇಕು ಇವ್ರೆ. ನಂಗೆ ಕರೆಕ್ಟ್ ಆಗಿ ಹೇಳ್ಬೇಕು, ನಂಗೆ ಟೈಮ್ ವೇಸ್ಟ್ ಮಾಡ್ಲಿಕ್ಕಿಲ್ಲ. ಹಾಗಾಗಿ ಈ ನಿಮ್ದು ಸ್ಟೋರಿ ಗೊತ್ತಾಯ್ತಲ್ಲ? 3 ಟ್ರಯಾಂಗಲ್ ಲವ್ ಸ್ಟೋರಿ. ಲವ್ ಸ್ಟೋರಿಲಿ ಒಂದು ಹುಡುಗಿ ಎಂಟರ್ ಆಗುತ್ತೋ, ಮತ್ತೊಂದು ಸೈಡ್ ಅಲ್ಲಿ ಹುಡುಗಿ ಎಂಟರ್ ಆಗೋದು, ಇನ್ನೊಂದು ಸೈಡ್ ಅಲ್ಲಿ ಹುಡುಗಿ ಜಗಳ ಆಗುತ್ತೆ, ಮತ್ತೆ ಹಾಗೆ ಜಗಳ ಆಗಿ ಟೋಟಲ್ ಆಗಿ ಎಂಡ್ ಅಪ್ ಆಗೋದು. ಗೊತ್ತಾಯ್ತಾ? ಮತ್ತೆ ಲಾಸ್ಟ್ಗೆ ಈ ಲವ್ ವಿತ್ ಮೆಸೇಜ್ ಕೊಡ್ಬೇಕು ನಾವು. ಒಟ್ಟಾರೆ ಲವ್ ಮಾಡ್ತಾರಲ್ಲ ಅಂತವ್ರಿಗೆ ಒಂದು ಸಾಂಗ್ ಆಗ್ಬೇಕು ಇದು. ಒಟ್ಟಾರೆ ಲವ್ ಮಾಡು. ಈಗ ನಿಮ್ಗೆ ಒಂದು ಲವ್ ಇರ್ಬೋದು, ಹೇಳಿಕ್ ಆಗಲ್ಲ, ಅದ್ ಬಿಡಿ. ಅಲ್ಲ ರೋಹಿತ್, ಇರ್ಬೋದು ನಿಮ್ಗೆ. ಅಲ್ಲ ಅಲ್ಲ, ನಿಮ್ಮ ಲವ್ ಮಾದರಿಯಾಗಿ ತಕೊಂಡು ಈ ಸಾಂಗ್ ಮಾಡ್ಬೋದು, ನಂಗೆ ಅದು ಗೊತ್ತಿಲ್ಲ ನಂಗೆ. ಅಲ್ಲ ರೋಹಿತ್, ಮಾಡ್ಬೋದಲ್ಲ? ಎಷ್ಟು ಚಾರ್ಜ್ ಮಾಡ್ತೀರಾ? ಮ್ಯೂಸಿಕ್ ನಾನು ಕಂಪೋಸ್ ಮಾಡಿ ಲಿರಿಕ್ಸ್ ಬರ್ತದೆ ಅಷ್ಟೇ. ಮ್ಯೂಸಿಕ್ ಕೊಡುದಾಗ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಇನ್ಸ್ಟ್ರೂಮೆಂಟ್ ಇದೆ ನಾನು ಮಾಡುದಿಲ್ಲ. ನೀವು ಮಾಡುದಿಲ್ವಾ? ನಾ ಮಾಡುದಿಲ್ಲ, ಫ್ರೆಂಡ್ ಇದ್ದಾನೆ, ಅದಕ್ಕೆ ಅಂತ ಕೇಳಿ ಹೇಳ್ತೇನೆ. ಓಕೆ, ಟೋಟಲ್ ಎಷ್ಟು? ಒಂದು 80,000 ಚಾರ್ಜ್ ಆಗ್ಬೋದಾ? 80? ಗೊತ್ತಿಲ್ಲ, ನಾನು ಕೇಳಿ ಹೇಳ್ತೇನೆ. ನಿಮ್ಮೊಂದು ಐಡಿಯಾ ಗೊತ್ತಿಲ್ಲ ಮಾರ, ಅವನಿಗೆ ಚಾರ್ಜ್ ಮಾಡ್ತಾನೆ. ಅಂದ್ರೆ ಮ್ಯೂಸಿಕ್ ಮೇಲೆ ಡಿಪೆಂಡ್ ಆಗ್ತದಲ್ಲ. ಮ್ಯೂಸಿಕ್ ಮೇಲೆ ಡಿಪೆಂಡ್ ಆಗುತ್ತಲ್ವಾ? ಓಕೆ ಓಕೆ. ಡಿಪೆಂಡ್ ಆಗ್ತದೆ. ನೀವು ತಬಲ ಎಲ್ಲ ಹೊಡಿತೀರಾ ಹೇಗೆ? ಇಲ್ಲ, ನಾನು ಇನ್ಸ್ಟ್ರೂಮೆಂಟ್ ಕಲಿತೀನಿ ಅಷ್ಟೇ, ಇನ್ನು ಪರ್ಫೆಕ್ಟ್ ಆಗಿಲ್ಲ. ಹೌದಾ? ಇದು ಲಿರಿಕ್ಸ್ ಬರೆಯುವಾಗ ಯಾರು ನಿಮ್ಮ ಮೈಂಡ್ ಅಲ್ಲಿ ಇರ್ತಾರೆ ಹೇಳಿ? ಲಿರಿಕ್ಸ್ ಬರೆಯುವಾಗ? ಹೌದು. ಲಿರಿಕ್ಸ್ ಆಕ್ಚುಲಿ ನಾವು ಬರೋದು ಬ್ರೇಕಪ್ ಸಾಂಗ್ ಜಾಸ್ತಿ ಬರೋದು. ಅಲ್ಲ, ಯಾವ ಸಾಂಗ್? ಬ್ರೇಕಪ್ ಸಾಂಗ್ ಜಾಸ್ತಿ ಬರೆಯುವುದಾ? ಓಹೋ, ಹಾಗಾದ್ರೆ ನೀವು ಸೂಟ್ ಆಗ್ತೀರಾ ನಮ್ಗೆ. ಹೌದು. ಅಂದ್ರೆ ನೀವು ಈಗ ನಾಳ್ದು ಈಗ ನಮ್ ಲಿರಿಕ್ಸ್ ಬರಿಬೇಕಾದ್ರೂ ಕೂಡ ನೀವು ಕಂಪ್ಲೀಟ್ ಬ್ರೇಕಪ್ ಆದಾಗೇನೆ ಬರಿಬೇಕು. ಓಕೆ? ನಾವೊಂದು ಈಗ 3 ಟ್ರಯಾಂಗಲ್ ಸ್ಟೋರಿ ಅಲ್ವಾ, ಅದಕ್ಕೆ ಇನ್ನೊಂದು ಟ್ರಯಾಂಗಲ್ ಸ್ಟೋರಿ ನಾನು ಕ್ರಿಯೇಟ್ ಮಾಡ್ತಿದ್ದೇನೆ. ಓಕೆ ಓಕೆ, ಒಂದು ಬರ್ದಿದ್ರಲ್ವಾ? ಅಚ್ಚಾ. ಓಕೆ. ನೋಡಿ, ಒಂದು ನೋಡೋಣ, ನಿಮ್ಮ ಒಂದು ಯಾವ ತರ ಒಂದು ಟ್ಯಾಲೆಂಟ್ ನಮ್ಮನ್ನು ಹೊರಗೆ ಆಗ್ಬೇಕಲ್ವ ನಿಮ್ಮನ್ನ. ಹೌದೌದು, ನಂಗೆ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ರೋಹಿತ್ ಅವರೇ, ತುಂಬಾ ಸಪೋರ್ಟಿವ್. ಮತ್ತೆ ನಂಗೆ ಏನ್ ಗೊತ್ತಾ, ಡೇಟ್ ಅಲ್ಲಿ ಬೇಕು ಮಾತ್ರ. ಮತ್ತೆ ಡೇಟ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ನಾನು ಚೊರೆ ಮಾಡ್ತೇನೆ, ಫಸ್ಟ್ ಹೇಳ್ತೇನೆ. ನಾವು ಸ್ವಲ್ಪ ರ್ಯಾಶ್, ಗೊತ್ತಾಯ್ತಲ್ಲ? ಆದ್ರೆ ನಂಗೆ ಸ್ವಲ್ಪ ಜಾಸ್ತಿ ಟೆನ್ಷನ್ ಆದ್ರೆ ನಾನು ಏನ್ ಮಾತಾಡ್ದೆ ಅಂತ ನಂಗೆ ಗೊತ್ತಿಲ್ಲ, ಹಾಗೆ. ನಾನು ಮತ್ತೆ ಕೆಲವೊಂದ್ಸತಿ ರ್ಯಾಶ್ ಆಗ್ತೇನೆ, ನೀವು ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ, ಗೊತ್ತಾಯ್ತಲ್ಲ? ಅಂದ್ರೆ ನೀವು ಮೇಲ್ ಬರುವವರಲ್ಲ, ಹಾಗೆ. ಈ ನಂದು ಟ್ರಯಾಂಗಲ್ ಲವ್ ಸ್ಟೋರಿ ಹೇಗೆ, ನಿಮ್ಗೆ ಇಷ್ಟ ಆಯ್ತಾ ಹೇಳಿ? ಈಗ ನಿಮ್ ಪ್ರಕಾರ ಲವ್ ಹೇಗೆ ಇರ್ಬೇಕು ಹೇಳಿ? ಒನ್ ಸೈಡ್ ಆಗಿರ್ಬೇಕಾ?
ಒಂದ್ ಸೈಡ್ ಆಗಿ ಇರ್ಬೇಕಾ? ಓಕೆ ಓಕೆ. ನಿಮ್ದು ಮೇ ಬಿ ನಿಮ್ದು ಸ್ಟೋರಿಯೇ ದೊಡ್ಡದಿದ್ಯಾ ಅಂತ ಅಲ್ವಾ ರೋಹಿತ್ ಅವ್ರೆ? ತುಂಬಾ ಇದೆ. ಹಾಗಾದ್ರೆ ತುಂಬಾ ಇದ್ರೆ ಅಂದ್ರೆ ಇದು ಸ್ಟೋರಿ ನಿಮ್ಗೆ ತುಂಬಾ ಸೂಟ್ ಆಗುತ್ತೆ ಅಂತ ಅಲ್ವಾ? ಆಯ್ತಾಯ್ತಾಯ್ತು, ನೀವು ಕಳ್ಸಿ. ಎಲ್ಲಿ ಕಳಿಸ್ತೀರಾ ನೀವು? ನೀವು ಒಂದು ಮಾಡಿ, ನಮ್ಮ ಸ್ಪಂದನ ಟಿವಿ ಇದೆಯಲ್ವಾ, ಸ್ಪಂದನ ಟಿವಿಯಲ್ಲಿ ಆಡಿಷನ್ಸ್ ಇದೆ, ಲಿರಿಕ್ಸ್ ರೈಟಿಂಗ್ ಎಲ್ಲ. ಅಲ್ಲಿ ನೀವು ಬರ್ದು ಕಳಿಸ್ಬೋದಲ್ವಾ? ಹೌದಾ? ನಾನು ಇರ್ತೇನೆ ಸ್ಪಂದನ ಟಿವಿಯಲ್ಲಿ, ನೀವು ಬಂದಂಗೆ ಮೀಟ್ ಆದ್ರೆ ಆಯ್ತು. ಹೌದೌದು. ಸ್ಪಂದನ ನೀವು ಇಲ್ಲಿ ಚಿಟ್ಪಾಡಿ ಬಂದ್ರೆ ಆಯ್ತು, ನಾನು ಇರ್ತೇನೆ, ನನ್ನ ಹತ್ರ ಮಾತಾಡಿದ್ರೆ ಆಯ್ತು. ನೀವು ಇಲ್ಲ, ಅದು ಈಗ ನಾವು ಸ್ಟಾರ್ಟ್ ಮಾಡ್ಬೇಕು ನೀವು ಬಂದ್ಮೇಲೆ. ರೋಹಿತ್ ಅವರೇ ನಮಸ್ತೆ. ರೋಹಿತ್ ಅವರೇ ನಮಸ್ತೆ, ಇದು ಸ್ಪಂದನ ಟಿವಿಯಿಂದ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಾ ಇದ್ದೇನೆ, ಕಾರ್ತಿಕ್ ಅಂತ. ಓಕೆ, ಸೊ ನಿಮ್ಮ ನಂಬರ್ ಕೊಟ್ಟಿರೋದು ರಕ್ಷಿತ್. ಓಕೆ ಓಕೆ, ನೀವು ಲಿರಿಕ್ಸ್ ಬರೀತೀರಾ, ಮ್ಯೂಸಿಕ್ ಮಾಡ್ತೀರಾ ಅಂತೆ. ಸೊ ಇಲ್ಲಿ ಮೆಸೇಜ್ ಅನ್ನ ಕಳಿಸಿದ್ದಾರೆ, ಇವರನ್ನ ಪ್ರ್ಯಾಂಕ್ ಮಾಡಿ ಅಂತ. ನಾವು ಇಷ್ಟೆಲ್ಲ ಮಾತಾಡಿದ್ದು ತಮಾಷೆಗೆ. ಓಕೆ, ಹೌದಾ? ಆಗ್ಲೇ ಗೊತ್ತಾಯ್ತಾ ನಿಮ್ಗೆ? ಗ್ರೇಟ್ ಮರ್, ಅದೇಗೆ? ಓಕೆ ಓಕೆ ಓಕೆ. ಸೊ ಆಗ್ಲಿ, ನಿಮ್ದು ಏನ್ ಗೊತ್ತು, ಇಲ್ಲಿ ಲವ್ ಸ್ಟೋರಿ ಎಲ್ಲ ರಿವೀಲ್ ಆಯ್ತು ನಿಮ್ದು ಅಲ್ವಾ? ಟ್ರ್ಯಾಂಗಲ್ ಲವ್ ಸ್ಟೋರಿ ನಿಮ್ ಕೂಡ ಇದೆ. ಹಗುರ ಆಯ್ತಲ್ವಾ? ಓಕೆ ಓಕೆ ಓಕೆ. ಎಸ್ ಎಸ್ ರೋಹಿತ್ ಅವರೇ, ಇಷ್ಟೆಲ್ಲ ಮಾಡಿದ್ದು ತಮಾಷೆಗೆ, ಬೇಜಾರು ಮಾಡಬೇಡಿ. ಅಂಡ್ ಮ್ಯೂಸಿಕ್ ಏನಿದೆ ನಿಮ್ಮ ಒಂದು ಟ್ಯಾಲೆಂಟ್ಸು, ಅದನ್ನ ಜಾಸ್ತಿಯಾಗಿ ಇಂಪ್ರೂವ್ ಮಾಡಿ, ಡೆವಲಪ್ ಆಗಿ. ಓಕೆ, ಆಲ್ ದ ಬೆಸ್ಟ್ ರೋಹಿತ್ ಅವರೇ. ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಈಗ ಯಾರಿಗೆ ಪ್ರ್ಯಾಂಕ್ ಮಾಡ್ಬೇಕಂದ್ರೆ ರವಿ ಅವರು ನಂಬರ್ ಕೊಟ್ಟಿದ್ದಾರೆ, ರಾಹುಲ್ ಅವರದು. ಸೊ ಕಾನ್ಸೆಪ್ಟ್ ಏನಿಲ್ಲ, ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಳ್ತಾರಂತೆ ಜಾಸ್ತಿಯಾಗಿ, ಅದು ಯಾಕಂತ ಗೊತ್ತಿಲ್ಲ. ಬಟ್ ಇವರ ಒಂದು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದು ಒಂದು ಸ್ವಲ್ಪ ಎಲ್ರಿಗೂ ಕೆಲವೊಮ್ಮೆ ಅಭ್ಯಾಸ ಇರುತ್ತೆ. ಬಟ್ ಅದು ಅಭ್ಯಾಸವನ್ನು ಸ್ಟಾಪ್ ಮಾಡಬೇಕು ಅಂತ ನಮ್ಮ ರವಿ ಅವರು ಹೇಳಿದ್ದಾರೆ. ಸೊ ನೋಡೋಣ ನಮ್ಮ ರಾಹುಲ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ. ರ್ಯಾಶ್ ಆಗ್ತಾರಾ ಇಲ್ಲ ಸುಮ್ಮನೆ ಇದ್ಬಿಡ್ತಾರ ಅಂತ ನೋಡಬೇಕು. ನೋಡೋಣ, ನಮ್ಮ ರಾಹುಲ್ ಅವರಿಗೆ ಪ್ರ್ಯಾಂಕ್ ಮಾಡೋಣ, ಬನ್ನಿ. ಹಲೋ ಹಲೋ, ರಾಹುಲ ಓಲರಿ ಅತ್ತೆ ಇಲ್ಲಡಲ್ಲ ಅತ್ತೇನಾ ಅತ್ತ ಸ್ಟಾರ್ಟಿಂಗ್ ರ್ಯಾಶ್ ಬರ್ಚಿ ಈತ ಬಸ್ ಸ್ಟ್ಯಾಂಡ್ ಹಿಡಿತದೆ ಕಡೆ ಅತ್ತ ಬಸ್ ಸ್ಟ್ಯಾಂಡ್ ದಾಗ ಉಪ್ಪು ಇಲ್ಲ ಉಪ್ಪುಲ್ಲ ತಾಗೇನ್ಯಾನ್ ಅತ್ತ ಈ ಓಲ ಉಪ್ಪು ಮಾರ ಹೆಂಗ ಅವಾಗ ತೆಜ್ಜಿ ಅತ್ತೆ ನಿಕ್ಕದ ಮಾರ ಪಾತೆರ್ನು ಇತ್ತೆ ದಾದಾನಿತ್ತನೆ ಇದಾನ್ ಯಾಕೇನ್ ನೀತೆ ಈತೆ ಬಸ್ ಸ್ಟ್ಯಾಂಡ್ ದಾಗ ಕುಲ್ದಿನಿ ಇಲ್ಲ ಫೋಲ್ ತಾನ್ ಬಸ್ ಸ್ಟ್ಯಾಂಡ್ ಏನ ಅಲ್ಪನಿ ಏನೋ ಅಲ್ಪ ಬಂಡ ಬಸ್ ಸ್ಟ್ಯಾಂಡ್ ಕುಲ್ಲಾಗತ್ತೆ ಇಲ್ಲ ಇಲ್ಲ ಬದುಕುಲ್ಲು ಯಾನ್ ಯಾರು ಗೊತ್ತು ನನಗೆ ರಾಜೇ ರಾಜೇ ರಾಜೇಂದ್ರ ಪುದರ್ ಹಲೋ ಅಣ್ಣ ಯಾನ್ ಪನ್ನಿದಾದ ಈ ಇಲ್ಲ ಬದುಕುಲ್ಲು ಬಸ್ ಸ್ಟ್ಯಾಂಡ್ ಕುಲ್ಲು ಒಂದ್ ಅಲ್ಪ ಕೆಲೆಂಜ್ ಹಾಕ್ನತ್ ಗೊತ್ತಾಣದ ಆಪುಂಡ ಅಲ್ಪ ದಾತಾನ ಅಲ್ಪ ಬಿಸ್ನೆಸ್ ಅಲ್ಪ ಈ ಕಾಲಿ ಕಾಲಿ ಬಸ್ ಸ್ಟ್ಯಾಂಡ್ ಕುಲ್ಲು ಏನ್ ಅಲ್ಪ ನೀ ಅಣ್ಣ ಅಣ್ಣ ಗದ್ದವನತ್ ಹಲೋ ಏನ ಒಟ್ಟಾರೆ ಮಾತಾಡ್ನತ್ ಆಪುಂಡ ಈ ಇಲ್ಲಾಡ್ಕುಲ್ಲು ಇಜಿನ ಒಂಜಿ ಬೆಂಡ್ರೆಪೋ ಕಾಲಿ ಬಸ್ ಸ್ಟ್ಯಾಂಡ್ ಕುಲ್ಲೊಂದು ಏನ್ ಅಲ್ಪ ನೀ ಅಣ್ಣ ಏನ ಅಣ್ಣ ಹಲೋ ಬಸ್ ಸ್ಟ್ಯಾಂಡ್ ಅಂತ ಈ ನಿಕ್ಕ ಆಪುಂಡ ಇಲ್ಲಾಡ್ಕುಲ್ಲು ಗೊತ್ತಾನತ್ತ ನಿಕ್ಕ ನಿನ್ನ ಅಧಿಕ ಪ್ರಸಂಗ ಬರಬಡಿಸಿ
ಒಂದು ಎನ್ನ ಮೊಬೈಲ್ ಹೆಂಗ್ ಕಾಲ್ ಮಾಡ್ತೆ ಹೆಂಗೆ ಧಮ್ಕಿ ಕೊಡ್ತದೆ ಏರ್ ಒಂದು ಧಮ್ಕಿ ಗಿಮ್ಕಿ ಪರ ಹತ್ತು ಮಾರ ಅನ್ನೋ ಓಲೋ ಗೊತ್ತಾಣ ಏನ ಮಂಡ ಹೆಂಗ್ ಪಾತ್ರ ಇಷ್ಟ ನಿಕ್ಕ ಪಾತ್ರ ಇಷ್ಟ ಅಂದತ್ತೆ ಹೆಂಗ್ ನಿನ್ನಡ ಪಾತ್ರ ಇಷ್ಟ ಉಂಡು ಅಂಚಂದ್ ನೀ ಕಾಲ್ ಮಾಡ್ತೀನಿ ಗೊತ್ತಾಣದ ಈ ಕಟ್ ಮಾಡ್ಪಚ್ಚಿ ಕಟ್ ಮಾಡಿದ್ರೆ ಜಾಗ್ರತೆ ಅಣ್ಣ ಹಲೋ ಕಟ್ ಮಾಡ್ತಾರೆ ಜಾಗ್ರತೆ ಕಟ್ ಮಾಡಿದ್ರೆ ಜಾಗ್ರತೆ ಅಣ್ಣ ಅತ್ತ ಜಾಸ್ತಿ ಆತ್ ನಿಕ್ಕೆ ಅಂದಾದ ಬನ್ನಿ ಬಸ್ ಸ್ಟ್ಯಾಂಡ್ ಹಿಡ್ಕೊಳ್ಳು ಬರ್ಚಿ ಆಪುಂಡ ಇಲ್ಲ ಹಿಡ್ಕೊಳ್ಳು ಇಜ್ಜಿನ ಬೆಂಡ್ರೆ ಪೋ ಹಲೋ ಹಲೋ ಈತೆ ಬಾಂಬೆ ಲೆಕ್ಕ ಪಾತ್ರ ರುಚಿ ಹಲೋ ಹಲೋ ಅಣ್ಣ ಬನ್ನಿ ಏರ್ ಪಾತ್ರ ಬಂಡ ರಾಜ್ 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 ಗೊತ್ತಾಣ ಧೂಮೆ ಅತ್ತಣ್ಣ ಹಲೋ ಹಲೋ ಯಾ ಬಂದ್ಬಿಟ್ಟೇನು ಅಣ್ಣ ರಾಹುಲ್ ರಾಹುಲ್ ನಿನ್ನ ಪುದರ್ ರಾಹುಲ್ ಅತ್ತ ನಿನ್ನ ಇಲ್ಲಡೆ ಏನ ಲೆಪ್ಪೇರಿ ಪುಟ್ಟಾನ್ ಲೆಪ್ಪೇರಾ ನಂಬರ್ ಏರ್ಲ ಕೊರುವೇರ್ ಮಾರ ನಿಕ್ಕದೆ ನಿನ್ನ ಯಾನ್ ನಿನ್ನ ಬುದ್ಧಿನೊಂಜಿ ಸರಿ ಮಲ್ಪಗ ತೂಪಿನಿ ಬುದ್ಧಿನೊಂಜಿ ಸರಿ ಮಲ್ಪಗ ತೂಪಿನಿ ನಾನು ಆಪಣ ಇಲ್ಲ ಇರ್ಬೋದು ಗುಲ್ಲು ಇಲ್ಲ ಇರ್ಬೋದು ಎಡ್ಡೆ ಮಲ್ತು ಒನಸ್ ಮಲ್ ಜೆಪು 4 ಗಂಟೆ ಅಣ್ಣ ಏನ ಅಣ್ಣ ಬಸ್ ಸ್ಟ್ಯಾಂಡ್ ಬರ್ತದೆ ಬಸ್ ಸ್ಟ್ಯಾಂಡ್ ಬರ್ತದೆ ಏನ ಅಲ್ಪರ ಅಪ್ಪಣಿ ನಿಂದ ಏನು ಅಲ್ಪರ ಅಪ್ಪಡಿಯಾ ಏನ ಬಸ್ ಸ್ಟ್ಯಾಂಡ್ ಪನ್ ನಮ್ಮ ತೂ ಒಂದಿನ ಬಸ್ ಸ್ಟ್ಯಾಂಡ್ ಮಾರೆ ಬಸ್ ಸ್ಟ್ಯಾಂಡ್ ಹೋದ್ ಖಾಲಿ ಬಸ್ಸೇ ಉಂಟು ನಿನ್ನ ಕಾರು ಉಂಟು ಏರ್ ನಿಕ್ಕದೆ ಮಾರ್ರೆ ನಿಕ್ಕದೆ ಎನ್ನ ಪುದರ್ ರಾಜ್ 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 ಅಂತ ಬರೋದಿಲ್ಲ ಬೋರ್ಡ ನಿಕ್ಕ ಏನ ಫಿಲ್ಮ್ ಟ್ರೈಲರ್ ತೋಜಾವಡ ರಮೇಶ್ ಏರ್ ರಮೇಶ್ ಹತ್ತು ಮಾರ ರಾಜ್ ನಿನ್ನ ರಾಜ್ ಗೊತ್ತಾಣತ್ತೆ ನಿಕ್ ಇನ್ನ ಎನ್ನ ಕಂಪ್ಲೀಟ್ ಡೀಟೇಲ್ ಗೊತ್ತು ಜಿ ಗೊತ್ತಾಣ ಈ ಮಾತ್ರ ಪೋಯಾ ಹಲೋ 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 ಮುರ್ಗೇನೆ ಹಲೋ ನಿಮ್ಮ ಪುಟ್ಟ ಏನ್ ಪುಟ್ಟ ನಿನ್ನ ಪುಟ್ಟಲ್ಲ ಪುಣ್ಣ ಇಲ್ಲಾಡೆ ಹಲೋ ಏರತ್ತೆ ಈ ತೇನ ಆಪುಣ್ಣ ಇಲ್ಲಾಡ್ ಕುಲ್ಲು ಇಜಿಂದ ಇಲ್ಲಾಡ್ ಕುಲ್ಲವಲ್ಲ ಕಾಲ್ಪನ್ ನಿಕ್ಕದೆ ಮರ ಏರಿಂದಂಡ ಆಪುಣ್ಣ ಇಲ್ಲಾಡ್ ಕುಲ್ಲು ಇಜಿನ್ನ ಕುಲ್ಲವನ್ ಆಪುಣ್ಣ ಇಲ್ಲಾಡ್ ಕುಲ್ಲು ಇಜಿನ್ನ ಕುಲ್ಲವನ್ ನಾನು ಅದ ಒಂದು ಡೈಲಾಗ್ ಅವೇ ನಿನ್ನ ತೀರ್ನಾಥ್ ನಿಕ್ಕ ಆಪುಂಡ ಇಲ್ಲಾಡ್ಕೊಲ್ಲು ಬಸ್ ಸ್ಟ್ಯಾಂಡ್ ಈ ಕುಲ್ಲೆ ನನ್ನ ಮಿನಿ ಬಸ್ ಸ್ಟ್ಯಾಂಡ್ ಮಿನಿ ತುಯ್ಯಾಡೋಂಡದ ಜಾಗ್ರತೆ ಗೊತ್ತಾಡದ ನನ್ನ ಬಸ್ ಸ್ಟ್ಯಾಂಡ್ ಮಿನಿ ನನ್ನ ತುಯ್ಯಾಡ ಜಾಗ್ರತೆ ಇಷ್ಟತ್ತೆ ಒಟ್ಟಾರೆ ಪಾತ್ರ ಹೊಡ್ಚಿ ಫೋನ್ ಕಟ್ ಮಾಡಿದ್ರೆ ಜಾಗ್ರತೆ ನೀವು ನಿನ್ನ ಮಿತ್ ಕಂಪ್ಲೇಂಟ್ ಮಲ್ಪೇನ್ ಒಂದೊಂದು ಫ್ರೆಂಡ್ ಕೊಡೋಡ್ಚಿ ಮಾರ ನಿನ್ನ ಹೇಳ್ತಾರೆ ನಾನು ಫ್ರೆಂಡ್ ಪುದರೇನಾ ರವಿ ರವಿ ಅತ್ತ ರವಿಡಕೇನ್ಗೆ ರಾಜನ ಗುರ್ತೋಣ್ಣ ಅಂದ್ ರವಿಡಕೇನ್ ರಾಜನ ಗುರ್ತೋಣ್ಣ ಅಂದ್ ಎರೆಗೆ ಮರ್ಲೆ ಬನ್ನಿ ಬನ್ನಿ ಎರೆಗೆ ರವಿಗೆ ಅಂಚ ನಮಸ್ತೆ ರಾಹುಲ್ ನಮಸ್ತೆ ಹಲೋ ನಮಸ್ತೆ ರಾಹುಲ್ ನಮಸ್ತೆ ಒಂದು ಕಾರ್ತಿಕ್ ಬಂದೆ ಸ್ಪಂದನಾ ಟಿವಿ ಹಿಡ್ದೆ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದುಲ್ಲ ರಾಹುಲ್ ಇರ್ನ ನಂಬರ್ ಕೋರ್ ನೀ ರವಿ ಅವೇ ರವಿ ಏನ್ ಫಂಡರ್ ತುಲೆ ಆರ್ ಇರ್ನಟ್ಟು ಎಂಚೆತ್ತಿರ ಗೊತ್ತು ಜಂಕ್ ರವಿ ಪಂದ್ ಇರ್ನ ನಂಬರ್ ಕೊರಿಯರ್ ಇರಗೊಂಚೂರು ಬಸ್ ಸ್ಟ್ಯಾಂಡ್ ಕುಲ್ನ ಅಭ್ಯಾಸ ಉಂಡಿಗೆ ಅವೆಂಚೂರು ಉಂತಾರ ಪಂಡಿರ್ ಅಂಚ ರವಿಗೆ ಕಾಲ್ ಮಾಡ್ಬಿಟ್ಟ ಅದೇ ಅದ ಮಲೇಜ್ ಎಂಗುಲ್ಪುರ ಮಲ್ದಿನಪುರ ಒಂದು ಪ್ರ್ಯಾಂಕ್ ಬೇಜಾರು ಮಾಡ್ಬಿಡ್ಚೀರು ಓಕೆ ಆಯ್ನಾತ್ ಓಕೆ ನೋ ಪ್ರಾಬ್ಲಮ್ ಎಂಗುಲ್ ಸಾರಿ ಬನ್ನೋಡ ಅಪ್ಪ ನಿಕಲಿಗೆ ಓಕೆ ರಾಹುಲ್ ಆಲ್ ದ ಬೆಸ್ಟ್ ಇರಿಗೆ ಓಕೆ ಸರ್ ಬಾಯ್
ನೋಡಿದ್ರಲ್ಲಿ ವೀಕ್ಷಕರೇ, ಇವತ್ತಿನ ಒಂದು ಕಿರಿಕಿರಿ ಮಸ್ಕಿರಿ ಎಪಿಸೋಡನ್ನು ಸೊ ನಾವು ಎಷ್ಟು ಜನರಿಗೆ ಪ್ರ್ಯಾಂಕ್ ಮಾಡಿದ ಅಂದರೆ ನಿಮ್ಗೆ ಕೂಡ ಗೊತ್ತಾಯಿತು. ಆ್ಯಂಡ್ ಅದ್ರ ಜೊತೆಗೆ ಆ ಒಂದು ನಂಬರ್ ಇದೆ, ಆ ಒಂದು ವಾಟ್ಸಪ್ ನಂಬರ್. ಸೊ ವಾಟ್ಸಪ್ ನಂಬರಿಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕಳಿಸಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಪ್ರ್ಯಾಂಕ್ ಮಾಡಬೇಕಿದ್ರೆ. ಓಕೆ, ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಸೊ ಟಿಲ್ ದ್ಯಾನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.